ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡು ಎಂದ ತಕ್ಷಣ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಎಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಹೆಜ್ಜೆಗೊಂದು ದೇವಸ್ಥಾನ, ಜೊತೆಗೆ ದೈವಸ್ಥಾನ, ಯಕ್ಷಗಾನ, ಕೋಲ, ಕಂಬಳದ ಜೊತೆಗೆ ಸಂಸ್ಕೃತಿ ಹಾಗೂ ವಿಶೇಷವಾದ ಆಚರಣೆಗಳು. ಇವತ್ತಿನ ಈ ವಿಡಿಯೋದಲ್ಲಿ ತುಳುನಾಡಿನ ವಿಶೇಷ ಆಚರಣೆಯಾದ ಕಾಲೆ ಕೋಲದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗುತ್ತು ಮನೆತನದ ಹಿರಿಯರು ಅಥವಾ ಕೂಡು ಕುಟುಂಬದ ಯಜಮಾನರು ಮರಣ ಹೊಂದಿದಾಗ ಅವರ ಉತ್ತರ ಕ್ರಿಯೆಯ ದಿನ ಮೃತ ವ್ಯಕ್ತಿಯ ಆತ್ಮಕ್ಕೆ ಮೋಕ್ಷ ಸಿಗಬೇಕೆನ್ನುವ ಉದ್ದೇಶದಿಂದ ಕಾಲೆ ಕೋಲವನ್ನು ಮಾಡುತ್ತಾರೆ. ಕೆಲವು ಬಾರಿ ಗುತ್ತಿನ ಮುಂದಿನ ಗುರಿಕಾರರು ಯಾರಾಗಬೇಕೆಂದು ನಿರ್ಧಾರ ಮಾಡಲು ಅಥವಾ ಯಜಮಾನನ ಮರಣದಿಂದ ಕುಟುಂಬದಲ್ಲಿ ಯಾವುದಾದರೂ ಬಗೆಹರಿಯದ ಸಮಸ್ಯೆಗಳು ಉಂಟಾದಲ್ಲಿ ಕುಟುಂಬಕ್ಕೆ ಬಂದಿರುವಂತಹ ವಿಪತ್ತನ್ನು ನಿವಾರಣೆ ಮಾಡಲು ಕಾಲೆ ಕೋಲವನ್ನು ನಡೆಸುತ್ತಿದ್ದರು. 5 ಜನ ದೈವ ನರ್ತಕರನ್ನು ಹೊಂದಿರುವಂತಹ ಈ ಕಾಲೆ ಕೋಲದಲ್ಲಿ ಕಾಲೆಯ ರೂಪ ಅಂದರೆ ಪ್ರೇತಾತ್ಮದ ರೂಪ ಧರಿಸಿದವನು ಅಳುತ್ತಾ ಮನೆಯ ಸುತ್ತ ಬಂದು ತಾನು ಇಲ್ಲಿ ನೆಲೆಸಿರುವಂತಹ ದಿನಗಳನ್ನು ನೆನೆದುಕೊಂಡು ಗೋಳಾಡುತ್ತಾನೆ. ನಂತರ ಮನೆಯವರನ್ನೆಲ್ಲ ಒಟ್ಟಾಗಿ ನಿಲ್ಲಿಸಿ ನನ್ನ ನೆನಪನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಜೀವನವನ್ನು ಸಾಗಿಸಬೇಕೆನ್ನುವ ಮಾರ್ಗದರ್ಶನವನ್ನು ನೀಡಿ ಕುಟುಂಬಕ್ಕೆ ಸಾಂತ್ವನ ನೀಡುತ್ತಾನೆ ಹಾಗೂ ಕುಟುಂಬದಲ್ಲಿದ್ದ ಸಮಸ್ಯೆಗಳನ್ನು ಪರಿಹರಿಸಿ ಮುಂದಿನ ಯಜಮಾನ ಯಾರಾಗಬೇಕೆನ್ನುವ ನಿರ್ಧಾರವನ್ನು ಸಹ ಮಾಡುತ್ತಾರೆ. ಉತ್ತರ ಕ್ರಿಯೆಯ ಕಾರ್ಯಗಳು ಮುಗಿಯುವಾಗ ಕಾಲೆಕೋಲ ಕೂಡ ಮುಕ್ತಾಯವಾಗುತ್ತದೆ. ಅಲ್ಲಿಗೆ ಮರಣ ಹೊಂದಿದ ಹಿರಿಯರ ಆತ್ಮಕ್ಕೆ ಚಿರಶಾಂತಿ ಸಿಗುತ್ತದೆ ಎನ್ನುವುದು ಹಿಂದಿನಿಂದಲೂ ಬಂದಿರುವಂತಹ ನಂಬಿಕೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.